ಸ್ವಲ್ಪ ಮಾಡಿ ಜಪ್ತಾನೆ ವಿರೋಧ ಮಾಡಿ ಆ ಮಾಡಿದ ನಾನು ಓಡುದು ಗಾಳಿ ಬಲ ಇವಣ್ಣಾಗ ಮೋಹನದ ಅಂದಾಜಿ ಸರಿ ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ರಾಮ ತಾರಕ ಜಪಯಾಗ, ರಾಮಜ್ಯೋತಿ ರಥಯಾತ್ರೆ, ಲಕ್ಷ ನಾರಿಕೇಳ ಸಮರ್ಪಣಾ ಯಾಗ ಮತ್ತು ಬ್ರಹ್ಮಕಲಶದ ಉತ್ಸವದ ಕಾರ್ಯಗಳು ಇವತ್ತು ಭರದಿಂದ ಸಾಗ್ತಾ ಇದೆ. ಏಪ್ರಿಲ್ 8ರಿಂದ ಏಪ್ರಿಲ್ 12ರವರೆಗೆ ನಡೆಯುವ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ವ ಸಿದ್ಧತೆಯಾಗಿ ಈಗಾಗಲೇ ಸಭಾಂಗಣದ ನಿರ್ಮಾಣ, ಪಾಕಶಾಲೆಯ ನಿರ್ಮಾಣ, ಯಾಗಶಾಲೆಯ ನಿರ್ಮಾಣ ಈ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಒಳಗೆ ಧಾರ್ಮಿಕ ವಿಧಿವಿಧಾನಗಳಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳ ವೇಗವು ಪಡ್ಕೊಂಡಿದೆ. ಅದರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ. ಒಂದು ಜಿಲ್ಲೆಯಲ್ಲೇ ಹೊಸ ವಿನೂತನ ಶೈಲಿಯಲ್ಲಿ ಮತ್ತು ಜಿಲ್ಲೆಯಲ್ಲೇ ಇರತಕ್ಕಂಥ ಪ್ರಥಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಇದು. ಈಗಾಗಲೇ ಕಳೆದ 12-13 ವರ್ಷಗಳಲ್ಲಿ ನಿರಂತರವಾಗಿ ಭಕ್ತರು ಹರಿದು ಬರತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರವೂ ಹೌದು, ಪ್ರವಾಸೋದ್ಯಮ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ. ದೇಶದಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ಮೊದಲ ಬಾರಿಗೆ ಇರತಕ್ಕಂಥ ಭಾರತ್ ಮಾತಾ ಮಂದಿರವು ಇಲ್ಲಿದೆ. ಹೀಗಾಗಿ ಒಂದು ಜನಾಕರ್ಷಣೆಯ ಕೇಂದ್ರ ಇದು. ಹಾಗಾಗಿ ಬರ್ತಕ್ಕಂಥ ನಾಡಿನ ಭಕ್ತರ ವ್ಯವಸ್ಥೆಗೆ ಅನುಕೂಲವಾಗಿ 10 ಯೋಚನೆಗಳನ್ನು ಅಭಿವೃದ್ಧಿ ಸಮಿತಿಗಳು ಮಾಡ್ತಾ ಇದ್ದಾವೆ. ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಮಾಡ್ತಾ ಇದೆ. ಈಗಾಗಲೇ ಜ್ಯೋತಿಯನ್ನು ಅಯೋಧ್ಯೆಯಿಂದ ತರ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ರಥ ಹೋಗಿದೆ. ಎಲ್ಲ ಗ್ರಾಮಗಳಲ್ಲಿ ರಾಮರಥ ಜ್ಯೋತಿ ಯಾತ್ರೆ ಹೋಗಲಿಕ್ಕಿದೆ. ಸುಮಾರು 11,000ಕ್ಕಿಂತ ಹೆಚ್ಚು ಜನ ರಾಮ ಮಂತ್ರದ ದೀಕ್ಷೆಯನ್ನು ತಗೊಂಡಿದ್ದಾರೆ. ಎಲ್ಲ ಆಧಾರದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಬರುವಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಬರುವಂಥ ಭಕ್ತರಿಗೆ ಪೂರ್ಣವಾಗಿರತಕ್ಕಂಥ ಪಾಕಶಾಲೆ, ಅನ್ನ ಸಂತರ್ಪಣೆ, ಪಾರ್ಕಿಂಗ್ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ ವ್ಯವಸ್ಥೆಗೋಸ್ಕರ ಸಭಾಂಗಣ ನಿರ್ಮಾಣ ಹೀಗೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಯೋಚನೆ ಮತ್ತು ಯೋಜನೆಗಳನ್ನು ಮಾಡಿ ರೂಪಿಸಲಾಗಿದೆ. ಹಾಗಾಗಿ ಎರಡೂ ಕಾರ್ಯಗಳು ಈಗ ವೇಗವನ್ನು, ಅಭಿವೃದ್ಧಿ ಕಾರ್ಯ ಮತ್ತು ಪೂರ್ವ ಸಿದ್ಧತೆಯ ಕಾರ್ಯ ವೇಗವಾಗಿ ನಡೀತಾ ಇದೆ. ಅದಕ್ಕೆ ಇವತ್ತು ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಯಾವುದೇ ವ್ಯತ್ಯಾಸಗಳಿದ್ದಾವೆ ಅದನ್ನು ಮಾಡ್ಕೊಳ್ತಾ ಇದ್ದೇವೆ. ಎಷ್ಟೇ ಲಕ್ಷ ಜನ ಬಂದರೂ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಿಗೆ ಇವತ್ತು ಯೋಜನೆಗಳನ್ನು ಮಾಡಲಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.